ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪೆಪ್ಪರ್ ಕಬಾಬ್ ಮಾಡುವ. ಅದಕ್ಕೋಸ್ಕರ ಸ್ವಲ್ಪ ಚಿಕನನ್ನು ಒಂದು 3/4 kg ಹೆಚ್ಚು ಚಿಕನ್ ಇದೆ. ಇದನ್ನು ಒಂಚೂರು ಸ್ವಲ್ಪ ವಿನಿಗರ್, ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೇನೆ. ನೋಡುವ ಯಾವುದೆಲ್ಲ ಹಾಕುವ ಅಂತೇಳಿ, ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಹಾಕ್ತೇನೆ ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕುವ. ಇದರಲ್ಲಿ ಈ ಸ್ಪೂನಲ್ಲಿ 3 ಸ್ಪೂನ್ ಇದೆ. ಇದಕ್ಕೆ ಒಂದು 1.5 ಸ್ಪೂನಿನಷ್ಟು ಸಾಕು ಪೆಪ್ಪರ್ ಪುಡಿ. ಇದು ಕೊತ್ತಂಬರಿ ಪುಡಿ 1 ಚಮಚ ಇದೆ. ಇದು ಜೀರಾ ಪುಡಿ 1/2 ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಮೂರು ಚಮಚ ಕಾರ್ನ್ಫ್ಲೋರು, ಒಂದು ಚಮಚ ಮೈದಾ, ಉಪ್ಪು ಮೊದಲೇ ಹಾಕ್ಕೊಂಡಿದ್ದೀನಿ, ಮತ್ತು 1 ಮೊಟ್ಟೆ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 1/2 ಸ್ಪೂನಷ್ಟು ಸೋಂಪು, ಮೊಟ್ಟೆ ಹಾಕ್ತಿದ್ದೀನಿ. ಒಟ್ಟಿಗೆ ಮಿಕ್ಸ್ ಮಾಡುವ. ನಾನು ಉಪ್ಪು ಮ್ಯಾಗ್ನೇಟ್ ಮಾಡುವಾಗ ಹಾಕ್ಕೊಂಡಿದ್ದೇನೆ, ನೋಡಿಕೊಂಡು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನೆಲೆಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಕಲ್ನ ಸಪೋರ್ಟ್ ಎಂಕಲಿಗೆ ಮಸ್ತ್ ಮುಖ್ಯ. ನಿಕಲ್ನ ಸಪೋರ್ಟುಡು ಎಂಕಲಿಗೆ ನಾನಾತ ವೀಡಿಯೋ ಮಲ್ಪರೆ ಮೋಟಿವೇಶನ್ ತಿಕ್ಕುಡು. ಈಗ ಚಿಕನ್ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಸ್ವಲ್ಪ ಹೊತ್ತು ಮ್ಯಾಗ್ನೇಟ್ ಆಗಲಿ, ಮಸಾಲೆ ಎಲ್ಲ ಸ್ವಲ್ಪ ಚಿಕನಿಗೆ ಹೇಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟ್ರೈ ಮಾಡುವ. ನಮ್ಮೊಂದು ತುಳುನಾಡಿದ ಪೊನ್ನನ ಒಂದು ಯೂಟ್ಯೂಬ್, ನಮ್ಮ ತುಳುನಾಡಿದ ಕುಲ್ಲು ನಂಗೆ ಕುಲ್ಪುರ ಎಂಕ್ಲೆಗೆ ಸಪೋರ್ಟ್ ಮಲ್ಕೊಡು. ಎಂಕಲೆಗೆ ಒಂದು ಸಪೋರ್ಟ್ ಕೊಡ್ದು ನಿಕಲ್ ಹಿಡ್ದು ಎಂಕಲೆ ನಾನಾತ ವೀಡಿಯೋ ಮಲ್ಪರೆ
ಉತ್ತೇಜನ ಬರ್ಕೊಂಡು ಇಂಟ್ರೆಸ್ಟ್ ಬರ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮದೊಂದು ಮಂಗಳೂರಿದ್ದು ಹುಡುಗಿ ಒಂದು ಚಾನಲ್ ಮಾಡಿ ನಿಮಗೆಲ್ಲ ಸ್ಪೆಷಲಾಗಿ ಕೆಲವು ರೆಸಿಪಿ ಕತಾರಿದ್ದೆಲ್ಲ ತೋರಿಸ್ತಿದ್ದೇನೆ. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ತೆಗೆಯುವ. ಇದಾಗಿದೆ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋದು ಸಖತ್ ಟೇಸ್ಟ್ ಆಗಿರುತ್ತೆ. ತಿರುಗಿಸಿ ಹಾಕುವ. ಓಕೆ ಫ್ರೆಂಡ್ಸ್, ಪೆಪ್ಪರ್ ಕಬಾಬ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೇಳಿ ನನಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.